ಮೊಬೈಲಲ್ಲಿ ಪ್ರಮುಖ ಸಾಕ್ಷ್ಯ ಮೊಬೈಲ್ ಆಗುತ್ತೆ. ಸೊ ಸ್ವಾಮಿ ಮೊಬೈಲ್ ರಾಜ ಕಾಲುವೆಗೆ ಡಿ ಗ್ಯಾಂಗ್ ಎಸ್ತಿದೆಯಾ? ಸುಮ್ಮನಹಳ್ಳಿ ರಾಜ್ಯ ಕಾಲುವೆ ಮೇಲೆ ಮೊಬೈಲ್ ಶೋಧವನ್ನು ಮಾಡ್ತಾ ಇದ್ದಾರೆ. ಏನಾದರೂ ವಿಡಿಯೋ ಮಾಡ್ಕೊಂಡಿದ್ರ ಅಥವಾ ಇಲ್ವಾ, ಅಥವಾ ಅಲ್ಲಿ ಮೆಸೇಜ್ ಮಾಡಿರೋದೇನಿತ್ತು ಅದನ್ನ ರಿಟ್ರೀವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ದರ್ಶನ್ ಬಂಧನ ಬೆನ್ನಲ್ಲೇ ಖ್ಯಾತ ಸ್ಯಾಂಡಲ್ವುಡ್ ಸ್ಟಾರ್ ಹಾಸ್ಯ ನಟ ಚಿಕ್ಕಣ್ಣನಿಗೆ ಡವಡವ ಶುರುವಾಗಿ ಹೋಗಿದೆ. ಭಾಗಿಯಾಗಿದ್ರು. ಆ ಚಿಕ್ಕಣ್ಣ ಭಾಗಿಯಾಗಿ ಅವ್ರ ಜೊತೆಗೆ ಪಾರ್ಟಿ ಮಾಡಿದ್ರು. ದರ್ಶನ್ ಮತ್ತು ಆತನ ಸರ್ಚರ್ ಜೊತೆಗೆ ಪಾರ್ಟಿ ಕೂಡ ಮಾಡಿದ್ರು. ಹೀಗಾಗಿ ಸಹಜವಾಗಿ ತನಿಖಾ ಆಯಾಮದ ದೃಷ್ಟಿಯಿಂದ ಈಗ ಚಿಕ್ಕಣ್ಣಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹೌದು ಸ್ನೇಹಿತರೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಮಿಸ್ಟರಿ ಕೇಸ್ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಗಳನ್ನ ಪಡೆಯುತ್ತಾ ಇದೆ. ದಿನ ದಿನಕ್ಕೆ ಕುತೂಹಲ ಹೆಚ್ಚುತ್ತಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ದಕ್ಷಿಣ ಭಾರತದಾದ್ಯಂತ ಸೆನ್ಸೇಷನ್ ಸೃಷ್ಟಿ ಮಾಡಿದೆ. ಇದಕ್ಕೆ ಕಾರಣ ಆಗಿರೋದು ಚಾಲೆಂಜಿಂಗ್ ಸ್ಟಾರ್, ಕಾಂಟ್ರವರ್ಸಿ ಸ್ಟಾರ್ ದರ್ಶನ್ ಅಂತಾನೆ ಹೇಳಬಹುದು. ಈ ಕೊಲೆ ಕೇಸ್ ನಲ್ಲಿ ಅವರು ಎರಡನೇ ಆರೋಪಿಯಾಗಿದ್ದಾರೆ. ಅವರನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗುತ್ತಿದೆ. ಪ್ರತಿದಿನ ಹೊಸದೊಂದು ಸೆನ್ಸೇಷನ್ ಹೊರಗೆ ಬರುತ್ತಿದೆ. ಈ ಪ್ರಕರಣದಲ್ಲಿ ಒಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ದರ್ಶನ್ ಮಾಡಿದ್ದು ತಪ್ಪು ಎಂದು ಕೆಲವರು ಹೇಳಿದರೆ, ಅಭಿಮಾನಿಗಳು ದರ್ಶನ್ ಮಾಡಿದ್ದು ಸರಿ ಎನ್ನುತ್ತಿದ್ದಾರೆ. ಇದೀಗ ಈ ಪ್ರಕರಣದಲ್ಲಿ ಖ್ಯಾತ ಹಾಸ್ಯ ಕಲಾವಿದ ಚಿಕ್ಕಣ್ಣನಿಗೂ ಕೂಡ ಡವಡವ ಶುರುವಾಗಿ ಹೋಗಿದೆ. ರೇಣುಕಾ ಸ್ವಾಮಿ ಕೊಲೆಯಾದ ಶನಿವಾರ ದರ್ಶನ್ ಜೊತೆ ಸ್ಯಾಂಡಲ್ವುಡ್ ನ ಸ್ಟಾರ್ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಪಾರ್ಟಿ ಮಾಡಿದ್ದರು ಎನ್ನುವ ಮಾಹಿತಿ ಈಗ ಗೊತ್ತಾಗಿ ಹೋಗಿದೆ. ದರ್ಶನ್ ಬಂಧನದ ಬೆನ್ನಲ್ಲೇ ಕನ್ನಡದ ಹಾಸ್ಯ ನಟ ಚಿಕ್ಕಣ್ಣನಿಗೆ ಢವಢವ. ಸ್ಟೋನಿ ಬ್ರೂಕ್ ಪಾರ್ಟಿಯಲ್ಲಿ ಉಪಾಧ್ಯಕ್ಷ ಭಾಗಿ ಶಂಕೆ. ಎಂದೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಪೊಲೀಸರ ಸಿದ್ಧತೆ. ಶನಿವಾರ ಮಧ್ಯಾಹ್ನದಿಂದ ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡುತ್ತಿದ್ದರು. ಈ ವೇಳೆ ದರ್ಶನ್ ಜೊತೆ ಚಿಕ್ಕಣ್ಣ ಪಾರ್ಟಿಯಲ್ಲಿ ಇದ್ದರೆಂದು ತಿಳಿದು ಬಂದಿದೆ. ಅಲ್ಲದೆ ಸಂಜೆ ವೇಳೆಗೆ ಸ್ವಲ್ಪ ಕೆಲಸ ಇದೆ ಅಂತ ದರ್ಶನ್ ಎದ್ದು ಹೊರಟಿದ್ದರು ಎನ್ನುವ ಮಾಹಿತಿ ಕೂಡ ಅವರಿಂದ ಈಗ ಹೊರಬಂದಿದೆ. ಇದೀಗ ದರ್ಶನ್ ಬಂಧದಿಂದ ಸ್ಟಾರ್ ನಟ ಚಿಕ್ಕಣ್ಣನ ಎದೆಯಲ್ಲಿ ಡವಡವ ಶುರುವಾಗಿದ್ದು, ಅವರ ಅಭಿಮಾನಿಗಳಲ್ಲೂ ಕೂಡ ಕುತೂಹಲ ಹುಟ್ಟಿಸಿದೆ. ಇನ್ನು ಯಾವುದೇ ಕ್ಷಣದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಚಿಕ್ಕಣ್ಣನನ್ನ ಸಂಪರ್ಕಿಸಿ ನೋಟಿಸ್ ಕೊಡಬಹುದು ಅನ್ನುವ ಭಯ ಈಗಾಗಲೇ ಶುರುವಾಗಿದೆ. ಕೊಲೆ ವಿಚಾರದಲ್ಲಿ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಏನಾದರೂ ಚರ್ಚೆ ಆಗಿದ್ದ ಅಂತ ಮಾಹಿತಿ ಪಡೆಯಲು ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ಕರೆಸಬೇಕಾ ಅಥವಾ ಬೇಡ ಅಂತ ಹಿರಿಯ ಅಧಿಕಾರಿಗಳು ಸಲಹೆಯನ್ನ ಪೊಲೀಸರು ಪಡೆಯುತ್ತಿದ್ದಾರೆ. ಸದ್ಯ ಚಿಕ್ಕಣ್ಣನನ್ನು ಸಾಕ್ಷಿಯಾಗಿ ಪರಿಗಣಿಸಲು ಪೊಲೀಸರು ಮುಂದಾಗಿದ್ದು, ಈ ಬಗ್ಗೆ ಪೊಲೀಸರು ಚಿಂತನೆ ನಡೆಸುತ್ತಿದ್ದಾರೆ. ಕೊಲೆಯ ಬಗ್ಗೆ ಮಾಹಿತಿ ಇಲ್ಲದೆ ಇದ್ದರೂ ಕೂಡ ಪಾರ್ಟಿಯಲ್ಲಿ ಇದ್ದ ಕಾರಣಕ್ಕೆ ಸಾಕ್ಷಿಯಾಗಿ ಪರಿಗಣನೆ ಮಾಡಿಕೊಳ್ಳಬಹುದೆಂದು ಹಿರಿಯ ಪೊಲೀಸ್ ಅಧಿಕಾರಿ ಜೊತೆ ಪೊಲೀಸರು ಚರ್ಚೆ ನಡೆಸುತ್ತಿದ್ದಾರೆ. ಇನ್ನು ಈ ಘಟನೆ ನಡೆಯುವ ಮುಂಚೆ ಪಾರ್ಟಿ ಮುಗಿಸಿ ಚಿಕ್ಕಣ್ಣ ಕೂಡ ತೆರಳಿದ್ದರು, ಆರಾಮವಾಗಿ ಮಲಗಿದ್ದರು. ಆದರೆ ಅವರ ಕೊರಳಿಗೂ ಈ ಒಂದು ಮರ್ಡರ್ ಮಿಸ್ಟ್ರಿ ಸುತ್ತಿಕೊಳ್ಳುತ್ತದೆ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಭಾಗಿಯಾಗಿದ್ರು. ಆ ಚಿಕ್ಕಣ್ಣ ಭಾಗಿಯಾಗಿ ಅವ್ರ ಜೊತೆಗೆ ಪಾರ್ಟಿ ಮಾಡಿದ್ರು. ದರ್ಶನ್ ಮತ್ತು ಆತನ ಸರ್ಚರ್ ಜೊತೆಗೆ ಪಾರ್ಟಿ ಕೂಡ ಮಾಡಿದ್ರು. ಹೀಗಾಗಿ ಸಹಜವಾಗಿ ತನಿಖಾ ಆಯಾಮದ ದೃಷ್ಟಿಯಿಂದ ಈಗ ಚಿಕ್ಕಣ್ಣಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ದರ್ಶನ್ ಮತ್ತೊಬ್ಬ ಸಹಚರ ಸೆರೆಯಾಗಿದ್ದಾನೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಮತ್ತೊಬ್ಬ ಸಹಚರ ಧನ್ರಾಜ್ ಅಲಿಯಾಸ್ ರಾಜ್ ಎಂಬಾತನನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಪಟ್ಟಣಗೆರೆ ಶೆಡ್ ನಲ್ಲಿ ಅಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆದಿದ್ದ ವೇಳೆ ಧನ್ರಾಜ್ ಸಹ ದರ್ಶನ್ ಜೊತೆ ಇದ್ದ ಎನ್ನುವ ಮಾಹಿತಿ ಈಗ ಪೊಲೀಸರಿಗೆ ಗೊತ್ತಾಗಿದೆ. ಈತನು ಸಹ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ರೇಣುಕಾ ಸ್ವಾಮಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಆತ ತಲೆಮರೆಗಿಸಿಕೊಂಡಿದ್ದ. ಈ ಧನ್ರಾಜ್ ನಟ ದರ್ಶನ್ ಸಹಚಕರನಾಗಿದ್ದು ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಎಂದು ಕೂಡ ತಿಳಿದು ಬಂದಿದೆ. ಈ ನಡುವೆ ರೇಣುಕಾ ಸ್ವಾಮಿಯ ಶವವನ್ನ ಒಗೆದಂತಹ ಆ ಸೋಮನಹಳ್ಳಿ ರಾಜ ಕಾಲುವೆಯಲ್ಲಿ ಈಗ ಮೊಬೈಲ್ ಅನ್ನು ಕೂಡ ಕಂಡುಹಿಡಿಯಲು ಮುಂದಾಗಿದ್ದಾರೆ. ಪ್ರದೋಷ್ ಎಂಬ ವ್ಯಕ್ತಿ ರೇಣುಕಾ ಸ್ವಾಮಿಯ ಶವವನ್ನ ಎಸೆದು ಇಲ್ಲಿ ಅವನ ಮೊಬೈಲ್ ಅನ್ನು ಕೂಡ ಇದೇ ಚರಂಡಿಯಲ್ಲಿ ಎಸೆದಿದ್ದ ಎನ್ನುವ ಮಾಹಿತಿ ಗೊತ್ತಾಗಿದೆ. ಇದೇ ಕಾರಣ ಬಿಬಿಎಂಪಿಯ ಕೆಲವು ಕೆಲಸಗಾರನ ಕರೆದುಕೊಂಡು ಕಾಮಾಕ್ಷಿ ಪಾಳ್ಯ ಪೊಲೀಸರು ಮೊಬೈಲ್ ಅನ್ನ ಹುಡುಕಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಒಂದು ವೇಳೆ ರೇಣುಕಾ ಸ್ವಾಮಿಯ ಆ ಮೊಬೈಲ್ ಏನಾದರೂ ಸಿಕ್ಕರೆ ಇನ್ನಷ್ಟು ಈ ಮರ್ಡರ್ ಮಿಸ್ಟ್ರಿಯ ಬಗ್ಗೆ ಇನ್ನಷ್ಟು ರಹಸ್ಯಗಳು ನಿಗೂಢಗಳು ಹೊರಗೆ ಬರಲಿವೆ ಎನ್ನುವ ಮಾಹಿತಿ ಪೊಲೀಸರದ್ದು. ನೋಡೋಣ ಈ ರಾಜಕಾಲುವೆಯಲ್ಲಿ ಆ ಮೊಬೈಲ್ ಏನಾದರೂ ಸಿಗುತ್ತವೋ ಇಲ್ವೋ ಅಂತ. ಒಂದು ವೇಳೆ ಸಿಕ್ಕರೆ ನಿಜಕ್ಕೂ ಈ ಒಂದು ಮರ್ಡರ್ ಮಿಸ್ಟ್ರಿಗೆ ಇನ್ನೊಂದು ಟ್ವಿಸ್ಟ್ ಸಿಗೋದು ಗ್ಯಾರಂಟಿ. ಕಾರಣ ಆ ಮೊಬೈಲ್ ನಲ್ಲಿ ಇರುವ ಡೇಟಾ ಮೂಲಕ ಅದನ್ನ ರಿಟ್ರೀವ್ ಮಾಡುವ ಮೂಲಕ ಇನ್ನಷ್ಟು ಮಾಹಿತಿ ಕಲೆ ಹಾಕಿ ಈ ಒಂದು ಮರ್ಡರ್ ಮಿಸ್ಟ್ರಿಯ ಇನ್ನಷ್ಟು ಆಳದವರೆಗೆ
ಹೋಗಬಹುದೆಂದು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಪ್ರತಿ ಹೆಜ್ಜೆಗೂ ಪ್ರತಿ ಕ್ಷಣಕ್ಕೂ ಈ ಒಂದು ಕೇಸು ಹೊಸ ಟ್ವಿಸ್ಟ್ಗಳನ್ನೇ ಪಡೆಯುತ್ತಾ ಇದೆ. ಆ ಒಂದು ಕ್ಷಣದ ಮಾಹಿತಿಯನ್ನು ಕೂಡ ಕೊಡಕ್ ಹೋಗ್ತಾ ಇದ್ದೀನಿ. ತಪ್ಪದೆ ಮುಂದಿನ ವಿಡಿಯೋನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ.